ಸುದೀಪ್ಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಅಚ್ಚ ಕಿಚ್ಚ ಸುದೀಪ್ಗೆ ಕಿಚ್ಚ 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 ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಅಚ್ಚ ಕಿಚ್ಚ ಸುದೀಪ್ಗೆ ಕಿಚ್ಚ 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 ಕಿಚ್ಚ. ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಿದ್ದೀರಾ ಸರ್? ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದಿದ್ದೀವಿ. ಸೊ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ದೊಡ್ಡ ಅಭಿಮಾನಿ. ಸೊ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಶೋ ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ ಸರ್? ಪಾಪ ಹಬ್ಬ ಬಿಟ್ಟು ಬಂದಿರ್ತಾರೆ, ಎಷ್ಟು ಒಳ್ಳೊಳ್ಳೆ ಕೆಲಸ ಬಿಟ್ಟು ಬಂದಿರ್ತಾರೆ. ಅಟ್ಲೀಸ್ಟ್ ಅವ್ರು ಬೆಳಿಗ್ಗೆ ಆದ್ರೂ ಇನ್ಫಾರ್ಮ್ ಮಾಡಿದ್ರೆ ಅಭಿಮಾನಿಗಳು ಬೇರೆ ಕಡೆ ಟಿಕೆಟ್ ಆದ್ರೂ ಬುಕ್ ಮಾಡೋರು, ಬೇರೆ ಕಡೆ ವ್ಯವಸ್ಥೆ ಮಾಡೋರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಶೋ ಕ್ಯಾನ್ಸಲ್ ಆಯ್ತು ಅಂದ್ರೆ ನೋಡಿ, ಇವಾಗ ಬರ್ಬೋದು ನೋಡಿ ಥಿಯೇಟರ್ ಮುಂದೆ ನೋಡಿ, ಯಾರು ಒಬ್ಬರಾದ್ರೂ ಬಂದು ಶೋ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರಾ? ರಿಫಂಡ್ ಅಮೌಂಟ್ ಬಿಟ್ಬಿಡಿ ಸರ್, ರಿಫಂಡ್ 20 ನಾಳೆ ಬರುತ್ತೆ. ನಾವು ಹಬ್ಬ ಕೆಲಸ ಎಲ್ಲ ಬಿಟ್ಟು ಬಂದಿರೋದು ಯಾಕೆ? ನಮ್ಮ ಬಾಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ನಾವು ಲಾಕ್ಡೌನ್ ಇಂದ ಕಾಯ್ತಾ ಇದ್ದೀವಿ. ಶೋ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಒಬ್ಬ ಪೊಲೀಸ್ ಅವರಾಗ್ಲಿ ಯಾರು ಇಷ್ಟು ಕ್ರೌಡ್ ಆಗಿದೆ, ಒಂದು ಶೋ ಕ್ಯಾನ್ಸಲ್ ಆಗಿದೆ ಅಂತ ಆಗ್ಲಿ ಯಾರಾದ್ರೂ ಒಬ್ಬರಾದ್ರೂ ಬಂದು ಹೇಳಿದ್ರ? ಎಲ್ಲರೂ ಪಾಪ ಇಷ್ಟು ಜನ ಅಭಿಮಾನಿಗಳು ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಸರ್ ಬರ್ಲಿ, ಯಾರಾದ್ರೂ ಬಂದು ಹೇಳಿ ಶೋ ಕ್ಯಾನ್ಸಲ್ ಆಗಿದೆ. ಏನು ಇಲ್ದಿರೋ ಇಷ್ಟು ಜನ ಗಲಾಟೆ ಆಗ್ತಾ ಇದೆ. ಗೇಟ್ ಓಪನ್ ಮಾಡಿದ್ರು. ಬಂದಿಲ್ಲ, ಲೈಸೆನ್ಸ್ ಬರ್ತಿದ್ರ ಒಬ್ಬರನ್ನ ಕಾಸು ಕೇಳ್ತಾರ, ಲೈಸೆನ್ಸ್ ಬಂದಿಲ್ಲ. ಲೈಸೆನ್ಸ್ ತಗೊಂಡ ಪತ್ತೆ ಕೊಡ್ತಾರೆ, ಹೆಂಗನ ಬಿಡ್ತೀರಾ? ಹಣ ಖುಷಿಯಿಂದ ಬಂದವ್ರು ಯಾರು ಕಾಸು ಕೇಳ್ತಾರೆ ವಾಪಸ್ ಅವ್ರವ್ರ ಕೆಲಸ ನೈಟ್ ಮೆಸೇಜ್ ಹಾಕ್ತೀವಿ, ಯಾರು ಮಾತಾಡೋರ ಏನಕ್ಕೆ ಪ್ರೀ ಪ್ಲಾನಿಂಗ್ ಮಾಡಿ ಈಗ ನಮ್ಮ ಕಡೆ ರಿಫಂಡ್ ಮಾಡಿರಲ್ಲ, ನೀವು ಪ್ರೊಡ್ಯೂಸರ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರಾ? ಬೆಳಗ್ಗೆಯಿಂದ ಮಾಡ್ತಾನೆ ಸರ್. ರೀಸನ್ ನೀವು ಆಯ್ತು 4 ನಿಮಿಷ ಮುಂಚೆ ಅಷ್ಟೇ ಅಲ್ಲ, ಸಡನ್ ಆಗಿ ಹಾಕ್ತಾರೆ. ಯಾರಿಗೆ ಸರ್ ಅಷ್ಟು ಬೇರೆ ಥಿಯೇಟರ್ಗಾದ್ರು ಹೋಗ್ತಾ ಇದ್ರೆ ಈ ತರ ಮಾಡೋದು ತಪ್ಪು. ತಪ್ಪೇ ಇಲ್ಲ, ಅವ್ರು ಕೇಳ್ತಾರೆ ಏನಂದ್ರೆ ದುಡ್ಡು ವಾಪಸ್ ಕೊಡಿ ಅಂತ ಅಭಿಮಾನದಿಂದ ಎಲ್ಲ ಕಡೆನೂ ಶೋ ಕ್ಯಾನ್ಸಲ್. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿದ್ದೇಶ್ವರ ಥಿಯೇಟರ್ ಮನಸ್ಸು ನೆಕ್ಸ್ಟ್ ಶೋ ಯಾವಾಗ? 11 ಗಂಟೆ ಮತ್ತೆ ಬುಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಶೋ ಯಾವಾಗ? ಇವಾಗ ಹೆಂಗಂತ ಹೇಳೋದು ಏನ್ ಮಾಡೋದು ಆದ್ರೆ ಸ್ವಲ್ಪ ಅವ್ನು ಚೆನ್ನಾಗಿ ಮಾತಾಡ್ತಾರೆ ಸೆಂಟ್ರಲ್ ಈಗ ಹೋಗಿ ಮಾತಾಡ್ತಾರೆ
ಪ್ರೊಡ್ಯೂಸರ್ ನೋಡ್ಕೊಂಬಂದ್ರ ನಾವು ಹೀರೋ ನೋಡ್ಕೊಂಬಂದ್ರಣ ಗೊತ್ತಿಲ್ಲ ಸರ್, ಫ್ಯಾನ್ಸ್ ಇಲ್ಲ ಅಂದ್ರೆ ಥಿಯೇಟರ್ ಏನಿಲ್ಲ ಅಂತ ಸರ್. ನಿಮಗೇನು ಅನಿಸ್ತಾ ಇದೆ ಡಿಸಿಷನ್ ಬಗ್ಗೆ ಸರ್? ಸರ್ ಬನ್ನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.